ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಯಾವತ್ತೂ ಕೂಡ ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಧ್ಯಾನ ಮಾಡುತ್ತಿದ್ದೆವು. ಇವತ್ತಿನ ದಿವಸ ಒಂದು ಚಿಕ್ಕ ಪೀಠಿಕೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಚ್ಛೆ ಪಡುತ್ತೇನೆ. ಈ ಸಲ ನಾವು ಸಂತ ಮಾರ್ಕನು ಬರೆದ ಸುವಾರ್ತೆಯ ವಾಚನವನ್ನು ಕೇಳಿಕೊಂಡು ಧ್ಯಾನ ಮಾಡುತ್ತೇವೆ. ಯಾರೆಲ್ಲರೂ ಕೂಡ ಸುವಾರ್ತೆಯನ್ನು ಓದಿದ್ದಾರೆ, ಕೇಳಿದ್ದಾರೆ, ಅವರೆಲ್ಲರಿಗೂ ಕೂಡ ತಿಳಿದುಂಟು 4 ಮಂದಿ ಯೇಸು ಸ್ವಾಮಿಯ ಸುವಾರ್ತೆಯನ್ನು ಬರೆದಿಟ್ಟಿದ್ದಾರೆ. ಅವರಲ್ಲಿ 2 ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದರು, ಸಂತ ಮತ್ತಾಯ ಮತ್ತು ಸಂತ ಯೋವಾನ. ಇನ್ನಿಬ್ಬರು ಅವರು ಯೇಸು ಸ್ವಾಮಿಯ ಶಿಷ್ಯರಾಗಿ ಯಾವತ್ತೂ ಕೂಡ ಅವರ ಜೊತೆಯಲ್ಲಿ ಇದ್ದಿಲ್ಲ. ಆದರೆ ಯೇಸು ಸ್ವಾಮಿಯ ಶಿಷ್ಯರು ಅವರಿಂದ ಕಲಿತುಕೊಂಡಂಥ ವಿಷಯಗಳನ್ನು ಅವರು ಬರೆದಿಟ್ಟಂಥವರು. ಅವರಲ್ಲಿ ಒಬ್ಬರು ಸಂತ ಮಾರ್ಕ. ಈ 4 ಮಂದಿಯನ್ನು 4 ಪ್ರಾಣಿ ಪಕ್ಷಿಗಳಿಗೆ ಹೋಲಿಸ್ತಾರೆ. ಸಂತ ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನನ್ನು ಈ ಹೋರಿಗೆ ಹೋಲಿಸ್ತಾರೆ. ಆಮೇಲೆ ಮಾರ್ಕನನ್ನು ಸಿಂಹಕ್ಕೆ ಹೋಲಿಸ್ತಾರೆ. ಲೂಕನನ್ನು, ಸುವಾರ್ತೆಗಾರ ಲೂಕ, ಮನುಷ್ಯನಿಗೆ ಹೋಲಿಸ್ತಾರೆ. ಅದೇ ಪ್ರಕಾರ ಯೋವಾನನನ್ನು ಗಿಡುಗ, ಈ ಪಕ್ಷಿಗೆ ಹೋಲಿಸ್ತಾರೆ. ಅದರ ಹಿಂದಿನ ಅರ್ಥ ಏನಂತ ಹೇಳಿದರೆ, ಮತ್ತಾಯನು ಆತನೊಬ್ಬ ಸುಂಕಗಾರ. ಆತನು ಬರೆದಂಥ ಸುವಾರ್ತೆ ಯಹೂದ್ಯರಿಗೆ ಅದು ಬರೆದಂಥದ್ದು. ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಯಾಕಂತ ಹೇಳಿದರೆ ಅಲ್ಲಿ ನಾವು ಅನೇಕ ನಿಯಮಗಳನ್ನು ನೋಡ್ತೇವೆ. ಮತ್ತಾಯನು ಅವರನ್ನು ಮುಂದಿಟ್ಟುಕೊಂಡು ಈ ಸುವಾರ್ತೆಯನ್ನು ಬರೆಯುತ್ತಾನೆ. ಯಾವ ರೀತಿ ನಿಯಮಗಳು ಯಹೂದ್ಯರಿಗೆ ಪ್ರಮುಖವಾಗಿದ್ದವು, ಅದರ ಎಲ್ಲ ನಿಯಮಗಳಿಗಿಂತಲೂ ಮಿಗಿಲಾಗಿ ಈಗ ಯೇಸು ಸ್ವಾಮಿ ದೇವರ ಕುಮಾರ ಭೂಲೋಕಕ್ಕೆ ಬಂದಿದ್ದಾರೆ. ಅವರು ಎಲ್ಲ ನಿಯಮಗಳನ್ನು ಮೀರಿದವರಾಗಿದ್ದಾರೆ. ಅವರು ಹೇಳಿದಂಥ ಮಾತುಗಳನ್ನು ಪಾಲಿಸುವುದು, ಅವರು ಕೊಟ್ಟ ನಿಯಮವನ್ನು ನಾವು ಪಾಲಿಸುವುದಂತ ಹೇಳಿದರೆ, ಹಳೆ ಒಡಂಬಡಿಕೆಯಲ್ಲಿ ಏನೆಲ್ಲ ನಿಯಮಗಳನ್ನು ಕೊಟ್ಟಲ್ಪಟ್ಟಿದೆಯೋ ಅದೆಲ್ಲಕ್ಕಿಂತ ಮಿಗಿಲಾದ ರೀತಿಯಲ್ಲಿ ಯೇಸು ಸ್ವಾಮಿಯ ಬೋಧನೆ ದೇವರ ಇಚ್ಛೆಯನ್ನು ನಮಗೆ ತೋರಿಸಿಕೊಡ್ತದೆ. ಅದೇ ಪ್ರಕಾರ ಲೂಕನು ಒಬ್ಬ ವೈದ್ಯನಾಗಿದ್ದನು. ಅದಕ್ಕಾಗಿ ಆತನು ಬರೆದಂಥ ಸುವಾರ್ತೆಯಲ್ಲಿ ನಾವು ಯಾವಾಗಲೂ ಕೂಡ ಒಂದು ಗುಣಪಡಿಸುವಂತಹ ಕ್ಷಮೆಯ ಗುಣವನ್ನು ನಾವು ನೋಡುತ್ತೇವೆ. ವೈದ್ಯನಾದುದರಿಂದ ಯಾವತ್ತೂ ಕೂಡ ಆ ದೃಷ್ಟಿಕೋನದಲ್ಲಿ ಯೇಸು ಸ್ವಾಮಿಯ ಸಂದೇಶವನ್ನು ಜನರಿಗೆ ಕೊಡಲಿಕ್ಕೆ ಇಚ್ಛೆ ಪಡುವಂತಹ ಸುವಾರ್ತೆಗಾರ. ಯೋವಾನನು, ಆತನು ಯೇಸು ಸ್ವಾಮಿಯ ಶಿಷ್ಯರಲ್ಲಿ ಒಬ್ಬನು. ಅದೇ ಪ್ರಕಾರ ಯೇಸು ಸ್ವಾಮಿಗೆ ಪ್ರಿಯ ಶಿಷ್ಯ, ಎಲ್ಲರಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದವನು. ಎಲ್ಲರ ನಂತರ ಆತನು ದೀರ್ಘಕಾಲ ಜೀವಿಸಿದ ಮೇಲೆ ಆತನು ಸಾವನ್ನಪ್ಪಿದನು.
ಆತನು ಏನು ಮಾಡ್ತಾನೆ ಅಂತ ಹೇಳಿದರೆ, ಯೇಸು ಸ್ವಾಮಿಯ ಬರುವಿಕೆಯನ್ನು ಬೇರೆ ಒಂದು ದೃಷ್ಟಿಯಲ್ಲಿ ಜನರಿಗೆ ತಿಳಿಯಪಡಿಸ್ತಾನೆ. ಇಷ್ಟರ ತನಕ ಈ 3 ಸುವಾರ್ತೆಗಳು ಜನರ ಮುಂದಿದ್ದವು. ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ. ಈ ಯೋಹಾನನು ಬರೆದ ಸುವಾರ್ತೆ ಕೊನೆಗೆ ಬಂತು. ಆದ್ದರಿಂದ ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಯೋಹಾನನು ಜನರ ಮುಂದೆ ಯೇಸು ಸ್ವಾಮಿಯ ಅಸ್ತಿತ್ವ ಈ ಭೂಲೋಕದಲ್ಲಿ ಹುಟ್ಟಿದ ಮೇಲಲ್ಲ, ಅದಕ್ಕಿಂತಲೂ ಮುಂಚೆಯೇ ಇತ್ತು ಎಂಬುದನ್ನು ತೋರಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಅದೇ ಪ್ರಕಾರ ಯಾವುದೇ ವಿಷಯವನ್ನು ತಿಳಿಸುವಾಗ ಸ್ವಲ್ಪ ಮೇಲ್ಮಟ್ಟದಲ್ಲಿ ಅಂತ ಹೇಳಿದರೆ ಅದನ್ನು ದೇವರ ಶಾಸ್ತ್ರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ರೀತಿಯಲ್ಲಿ ವಿವರಣೆ ಮಾಡುವುದನ್ನು ನೋಡ್ತೇವೆ. ಈ 4ರಲ್ಲಿ ಮಾರ್ಕನು ಗಿಡುಗನು ಯಾವಾಗಲೂ ಕೂಡ ಹಾರಾಡ್ತಾ ಇರ್ತಾನೆ ಆಕಾಶದಲ್ಲಿ. ಅದಕ್ಕಾಗಿ ಯೋಹಾನನನ್ನು ಗಿಡುಗನಿಗೆ ಹೋಲಿಸ್ತಾರೆ. ಆತನ ಚಿಂತನೆ ಅದೆಲ್ಲ ಕೂಡ ಇತರ ಸುವಾರ್ತೆಗಾರರಿಗಿಂತ ಮಿಗಿಲಾದುದು. ಈ 4ರಲ್ಲಿ ಮಾರ್ಕನು ಸುವಾರ್ತೆಯನ್ನು ಬರೆದವರಲ್ಲಿ ಪ್ರಥಮನಾಗಿದ್ದಾನೆ. ಮಾರ್ಕನನ್ನು ಸಿಂಹಕ್ಕೆ ಹೋಲಿಸ್ತಾರೆ. ಮಾರ್ಕನು ಬರೆದ ಸುವಾರ್ತೆ ಸಿಂಹಕ್ಕೆ ಹೋಲಿಸ್ತಾರೆ. ಸಿಂಹ ಏನು ಮಾಡ್ತದೆ ಅಂತ ಹೇಳಿದ್ರೆ ಗರ್ಜಿಸುತ್ತದೆ. ಮಾರ್ಕನು ತನ್ನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯ ಮರಣ ಮತ್ತು ಪುನರುತ್ಥಾನವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜನರಿಗೆ ಈ ಸಂದೇಶವನ್ನು ಒಂದು ಬಲವಾದ ರೂಪದಲ್ಲಿ ಗರ್ಜಿಸೋದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಈ ಸಲ ನಾವು ಸಂತ ಮಾರ್ಕನು ಬರೆದ ಸುವಾರ್ತೆಯಿಂದ ವಾಚನವನ್ನು ಕೇಳಿ ಅದರ ಮೇಲೆ ಧ್ಯಾನ ಮಾಡಲಿದ್ದೇವೆ. ನಾವು ಅದಕ್ಕಾಗಿ ಮುಂಚಿತವಾಗಿ ಈ ಒಂದು ವಿಷಯವನ್ನು ಮನಸ್ಸಿನಲ್ಲಿ ಇಡಬೇಕು. 4 ಜನ ಸುವಾರ್ತೆಗಾರರಿದ್ದಾರೆ. ಯೇಸು ಸ್ವಾಮಿಯ ಸಂದೇಶವನ್ನು ಅವರು ಬರೆದಿಟ್ಟಿದ್ದಾರೆ. ಬಹುತೇಕವಾಗಿ ಹೆಚ್ಚಿನ ವಿಷಯಗಳು 4 ಕೂಡ ಆ ಸುವಾರ್ತೆಯಲ್ಲಿ ಬರೆದಿಟ್ಟಿದ್ದಾರೆ. ಏನು ಸ್ವಲ್ಪ ಒಬ್ಬರು ಬಿಟ್ಟು ಬಿಟ್ಟಿದ್ದಾರೆ, ಅದನ್ನು ಇನ್ನೊಬ್ಬರು ಅವರು ಸೇರಿಸ್ತಾರೆ, ಅದನ್ನು ನಾವು ನೋಡ್ಬೋದು. ಆದರೆ ಈ ಸುವಾರ್ತೆಯ ಸಂದೇಶ ಮಾತ್ರ ಅದು ಒಂದೇ ಆಗಿರುವುದನ್ನು ನಾವು ಕಾಣಬಹುದು. ಮೊದಲನೇದಾಗಿ ಸಂತ ಮಾರ್ಕನು ಈ 4ರಲ್ಲಿ ಕೂಡ ಪ್ರಥಮವಾಗಿ ಸುವಾರ್ತೆಯನ್ನು ಬರೆದವನು. ನಾನು ಮೊದಲಿಗೆ ಹೇಳಿದೆ, ಮಾರ್ಕನು ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದಿಲ್ಲ, ಉಳಿದವರ ಹಾಗೆ. ಆದರೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇದ್ದಂತಹ ಹಾಗೂ ಯೇಸು ಸ್ವಾಮಿಯನ್ನು ಹತ್ತಿರದಲ್ಲಿ, ಅದು ಕೂಡ ಬಹು ಹತ್ತಿರದಲ್ಲಿ ಬಲ್ಲಂತಹ ಶಿಷ್ಯನಿಂದ ಮಾರ್ಕನು ಕಲಿತುಕೊಂಡಿದ್ದನು. ಆ ಯೇಸು ಸ್ವಾಮಿಯ ಹತ್ತಿರದ ಶಿಷ್ಯ ಅಂತ ಹೇಳಿದರೆ ಪೇತ್ರನು. ಯಾವಾಗ ಪೇತ್ರನು ರೋಮಾಪುರದಲ್ಲಿ ಸುವಾರ್ತೆಯನ್ನು ಸಾರ್ತಾ ಇದ್ದಾನೋ ಅಂಥ ಸಮಯದಲ್ಲಿ ಮಾರ್ಕನು ಕೂಡ ಕೆಲವು ಸಮಯ ಪೇತ್ರನ ಭಾಷಾಂತರಕಾರನಾಗಿ ಕೆಲಸ ಮಾಡಿದ್ದನು. ನಾವು ಊಹಿಸಬಹುದು, ಈ ಮೀನುಗಾರರು, ಬೆಸ್ತರು, ಅವರು ಗಲೀಲೆ ತೀರದಲ್ಲಿ ಕೆಲಸ ಮಾಡುವವರು. ಅವರಿಗೆ ಖಂಡಿತವಾಗಿಯೂ ಈ ರೋಮಾಪುರದ ಭಾಷೆ ಅವರಿಗೆ ತಿಳಿದಿರಲಿಲ್ಲ. ಅದಕ್ಕಾಗಿ ಮಾರ್ಕನು ಪೇತ್ರನಿಗೆ ಭಾಷಾಂತರಕಾರನಾಗಿ ಕೆಲಸ ಮಾಡಿದ. ಆದ್ದರಿಂದ ಪೇತ್ರನು ಏನನ್ನು ಸುವಾರ್ತೆಯನ್ನು ಸಾರುತ್ತಿದ್ದನೋ ಅದೆಲ್ಲವೂ ಕೂಡ ಮಾರ್ಕನಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿ ಆತನು ಬರೆದಂತಹ ಸುವಾರ್ತೆ ಈ 4ರಲ್ಲಿ ಕೂಡ ಪ್ರಥಮವಾದಂಥ ಸುವಾರ್ತೆ. ಅದು ಉದ್ದಕ್ಕೆ ಇಲ್ಲ. ನಾವೊಂದು ವೇಳೆ ಅಧ್ಯಾಯದ ಪ್ರಕಾರ ನೋಡಲಿಕ್ಕೆ ಹೋದರೆ ಚಿಕ್ಕ ಸುವಾರ್ತೆ. ಆದರೆ ಏನೆಲ್ಲ ಮಾರ್ಕನು ಹೇಳ್ತಾನೋ ಅದು ಒಂದು ರೀತಿಯಲ್ಲಿ ಸಿಂಹ ಗರ್ಜಿಸಿದ ಪ್ರಕಾರ ಉಂಟು. ಅದಕ್ಕಾಗಿ ಮಾರ್ಕನನ್ನು ಸಿಂಹಕ್ಕೆ ಹೋಲಿಸುವುದನ್ನು ನಾವು ಕಾಣುತ್ತೇವೆ. ನಾವೀಗ ಮಾರ್ಕನು ಬರೆದ ಸುವಾರ್ತೆಯಿಂದ ವಾಚನವನ್ನು ಕೇಳೋಣ. ನಂತರ ನಾವು ಈ ವಾಚನದ ಮೇಲೆ ಧ್ಯಾನ ಮಾಡೋಣ. ಯೇಸು ಪಡೆದ ದೀಕ್ಷಾ ಸ್ನಾನ. ಹೀಗಿರುವಲ್ಲಿ ಒಂದು ದಿನ ಯೇಸು ಸ್ವಾಮಿ ಗಲಿಲಾಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಿಂದ ಬಂದು
ಜೋರ್ಡಾನ್ ನದಿಯಲ್ಲಿ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆದುಕೊಂಡರು. ನೀರಿಂದ ಅವರು ಮೇಲಕ್ಕೆ ಬರುತ್ತಿರುವಾಗಲೇ ಆಕಾಶವು ತೆರೆದು ಪವಿತ್ರ ಆತ್ಮ ಪಾರಿವಾಳದ ರೂಪದಲ್ಲಿ ತಮ್ಮ ಮೇಲೆ ಇಳಿಯುತ್ತಿರುವುದನ್ನು ಕಂಡರು. ಇದಲ್ಲದೆ ನೀನೇ ನನ್ನ ಪುತ್ರ, ನನಗೆ ಪರಮ ಪ್ರಿಯನು, ನನ್ನ ಅಪಾರ ಮೆಚ್ಚುಗೆಗೆ ಪಾತ್ರನು ಎನ್ನುವ ದೈವವಾಣಿ ಕೇಳಿಸಿತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಯೇಸು ಸ್ವಾಮಿ ಸ್ನಾನಿಕ ಯೋಹಾನನಿಂದ ದೀಕ್ಷಾ ಸ್ನಾನ ಪಡೆದಂಥ ಒಂದು ಘಟನೆ ಈ ಸುವಾರ್ತೆಯ ಆರಂಭದಲ್ಲಿಯೇ ನಾವು ನೋಡುತ್ತೇವೆ. ಹಲವಾರು ಮಂದಿ ಜೋರ್ಡಾನ್ ನದಿ ತೀರದಲ್ಲಿ ಬಂದು ಸ್ನಾನಿಕ ಯೋಹಾನನಿಂದ ದೀಕ್ಷಾ ಸ್ನಾನವನ್ನು ಪಡೆಯುತ್ತಿದ್ದರು. ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಯೋಹಾನನು ಬೆಂಗಾಡಿನಲ್ಲಿ ಜನರನ್ನು ಕರೆಯುತ್ತಿದ್ದನು ಮತ್ತು ಅವರಿಗೆ ಈ ಸಂದೇಶವನ್ನು ಸಾರುತ್ತಿದ್ದನು. ಅನೇಕ ಮಂದಿ ಜನರು ಯೋಹಾನನಲ್ಲಿ ಬಂದು ದೀಕ್ಷಾ ಸ್ನಾನವನ್ನು ಪಡೆಯುತ್ತಿದ್ದರು. ಯಾವ ರೀತಿ ಬಟ್ಟೆಯಲ್ಲಿ ಕೊಳೆ ಆದಾಗ ನಾವು ಬಟ್ಟೆಯನ್ನು ನೀರಿನಲ್ಲಿ ತೊಳೆಯುತ್ತೇವೆ ಮತ್ತು ಅದು ಪುನಃ ಶುಭ್ರವಾಗ್ತದೋ, ಅದೇ ರೀತಿಯಲ್ಲಿ ಜನರು ಪಾಪ ಮಾಡಿದಾಗ ತಮ್ಮ ಪಾಪವನ್ನು ತೊಳೆದು ಶುದ್ಧರಾಗಲು ಅವರು ಬಯಸುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಯೋಹಾನನು ತೀಕ್ಷ್ಣ ಮಾತುಗಳಲ್ಲಿ ಅವರಿಗೆ ತಿದ್ದುತ್ತಿದ್ದನು. ಅದೇ ಪ್ರಕಾರ ಅವರಿಗೆ ದೀಕ್ಷಾ ಸ್ನಾನವನ್ನು ಕೂಡ ಕೊಡುತ್ತಿದ್ದನು. ಅಂಥದ್ದರಲ್ಲಿ ಯೇಸು ಸ್ವಾಮಿ ಕೂಡ ಆ ಜಾಗಕ್ಕೆ ಬರ್ತಾರೆ. ತಾನೂ ಕೂಡ ದೀಕ್ಷಾ ಸ್ನಾನವನ್ನು ಪಡೆಯಲಿಕ್ಕೆ ಮುಂದೆ ಬರ್ತಾರೆ. ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅದೇನಂತ ಹೇಳಿದರೆ, ಯೇಸು ಸ್ವಾಮಿ ಜನರನ್ನು ಪಾಪದಿಂದ ವಿಮೋಚನೆ ಮಾಡಲಿಕ್ಕೆ ಈ ಭೂಲೋಕಕ್ಕೆ ಬಂದಂತಹ ದೇವರ ಕುಮಾರ. ಖಂಡಿತವಾಗಿಯೂ ಅವರಲ್ಲಿ ಪಾಪ ಎಂಬುದು ಇರಲಿಲ್ಲ. ಹಾಗಾದರೆ ಯೇಸು ಸ್ವಾಮಿ ಯಾಕೆ ದೀಕ್ಷಾ ಸ್ನಾನ ಪಡೆಯಲಿಕ್ಕೆ ಜೋರ್ಡಾನ್ ನದಿಗೆ ಹೋದರು ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಯೇಸು ಸ್ವಾಮಿ ತನ್ನ ಹತ್ತಿರ ಬರುವುದನ್ನು ಕಂಡಂತ ಯೋಹಾನನು ಕೂಡ ಹೇಳ್ತಾನೆ, ನಾನು ನಿಮ್ಮಿಂದ ಸ್ನಾನ ಪಡೆಯಬೇಕು ಹೊರತು ನೀವು ನನ್ನಿಂದ ಅಲ್ಲ ಅಂತ. ಆಗ ಯೇಸು ಸ್ವಾಮಿ ಯೋಹಾನನಿಗೆ ಹೇಳಿದ್ದುಂಟು, ಸದ್ಯಕ್ಕೆ ಅದು ಹಾಗೇನೆ ಇರಲಿ, ಆದರೆ ಈಗ ನನಗೆ ನಿನ್ನಿಂದ ಸ್ನಾನ ಪಡೆಯಬೇಕು, ದೀಕ್ಷಾ ಸ್ನಾನ ಪಡೆಯಬೇಕು ಎಂಬುದಾಗಿ. ಯೋಹಾನನು ಒಪ್ಪುತ್ತಾನೆ ಮತ್ತೆ ಯೇಸು ಸ್ವಾಮಿಗೆ ಸ್ನಾನವನ್ನು ನೀಡುತ್ತಾನೆ. ಇದರಲ್ಲಿ ನಾವು ಏನನ್ನು ಕಾಣಬಹುದಂತ ಹೇಳಿದರೆ, ಯೇಸು ಸ್ವಾಮಿಯ ಸರಳತೆ, ದೈನ್ಯತೆಯನ್ನು ಕಾಣುತ್ತೇವೆ. ಯೇಸು ಸ್ವಾಮಿ ಸಂತ ಪೌಲರು ಹೇಳುವ ಪ್ರಕಾರ ದೇವರಿಗೆ ಸರಿ ಸಮಾನ. ಪವಿತ್ರ ಧರ್ಮಸಭೆಯ ಆರಂಭದಲ್ಲಿ ನಾವು ನೋಡ್ತೇವೆ, ಅನೇಕರು ಯೇಸು ಸ್ವಾಮಿಯನ್ನು ದೇವರ ಕುಮಾರ ಅಂತ ಒಪ್ಪಿಕೊಂಡಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ದೇವರ ಕುಮಾರ ಹೌದು, ಆದರೆ ಅವರು ದೇವರಿಗೆ ಸರಿಸಮಾನರಲ್ಲ ಎಂಬ ಒಂದು ಸಂಶಯವನ್ನು ಅವರು ಜನರಲ್ಲಿ ಬಿತ್ತಿದ್ದನ್ನು ನಾವು ನೋಡುತ್ತೇವೆ. ಏರಿಯಸ್ ಎಂಬ ಒಬ್ಬ ಧರ್ಮಗುರುವೇ ಈ ಕೆಲಸವನ್ನು ಮಾಡಿದ್ದನು. ಆದರೆ ಸ್ವತಃ ದೇವರು ಯೇಸು ಸ್ವಾಮಿ ತನಗೆ ಪ್ರಿಯನಾದ ತನ್ನ ಪುತ್ರ, ಆತನ ಮಾತನ್ನು ಕೇಳಿರಿ ಎಂಬುದನ್ನು ಹೇಳುವುದನ್ನು ನಾವು ಈ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಇತ್ತೀಚೆಗೆ ನಾವು ದೇವರ ಏಕದೇವರು, ಅವರಲ್ಲಿ 3 ಜನರು ಈ ಹಬ್ಬವನ್ನು ನಾವು ಆಚರಣೆ ಮಾಡಿದೆವು. ತ್ರಿಯೇಕ ದೇವರು. ಈ ತ್ರಿಯೇಕ ದೇವರು 3 ಸೇರಿ ಒಬ್ಬರು ದೇವರು ಹೇಗೆ ಆಗ್ತಾರೆ ಎಂದು ಹಲವಾರು ಮಂದಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಈ ಬುದ್ಧಿಶಕ್ತಿಯಿಂದ ಅಥವಾ ವಿಜ್ಞಾನದಿಂದ ಗಣಿತವನ್ನು ಉಪಯೋಗ ಮಾಡಿ ಈ ಪ್ರಶ್ನೆಗೆ ನಾವು ಉತ್ತರವನ್ನು
ಹುಡುಕ್ಲಿಕ್ಕೆ ಅಥವಾ ಪಡಿಲಿಕ್ಕೆ ಅಸಾಧ್ಯ. ಯಾವಾಗ ನಾವು ಈ ಒಂದು ಸತ್ಯವನ್ನು ಅರಿತುಕೊಳ್ಳುತ್ತೇವೆ ಆಗ ನಮಗೆ ತುಂಬ ಕಲೀಲಿಕ್ಕೆ ಉಂಟು. ಏನು ಈ ಸತ್ಯ? ಪಿತದೇವರು, ಸುತದೇವರು, ಪವಿತ್ರಾತ್ಮ ದೇವರು, ಇವರು ಮೂವರು ಕೂಡ ಸಮಾನರು. ಆದರೆ ಯಾವತ್ತೂ ಕೂಡ ಅವರು ಒಬ್ಬರು ಇನ್ನೊಬ್ಬರಲ್ಲಿ ನಾನು ಕೂಡ ಸಮಾನ, ನಿನಗ್ಯಾಕೆ ನಾನು ತಲೆಬಾಗಬೇಕು, ನಿನಗ್ಯಾಕೆ ನಾನು ವಿಧೇಯನಾಗಬೇಕೆಂಬ ಪ್ರಶ್ನೆ ಅವರಲ್ಲಿ ಬರುವುದಿಲ್ಲ. ಮೂವರು ಕೂಡ ಸಮಾನರು. ಮತ್ತೆ ಮೂವರಲ್ಲಿ ಕೂಡ ಯಾವತ್ತೂ ಕೂಡ ಅಹಂ, ತಾನು ಎಂಬ ಆ ಒಂದು ಭಾವನೆ ಬರುವುದಿಲ್ಲ. ಅದರಿಂದ ನಾವು ಕಲಿಬೇಕು. ಒಂದು ವೇಳೆ ದೇವರಲ್ಲಿ ಈ ಸ್ವಭಾವ ಗುಣ ಇದ್ದರೆ ನಾವು ಹುಲುಮಾನವರು, ಯಾವಾಗಲೂ ಕೂಡ ನಾವು ನಾಶ ಆಗಿ ಹೋಗ್ಬಹುದು. ಅಂಥವರು ನಾವ್ಯಾಕೆ ಈ ಒಂದು ಅಹಮ್ಮನ್ನು ಪ್ರದರ್ಶಿಸಬೇಕು? ಯೇಸು ಸ್ವಾಮಿ ದೇವರ ಕುಮಾರನಾಗಿದ್ದರೂ ಕೂಡ ಆತನಿಗಿಂತ ಕೀಳಾದಂತಹ, ಅಂದರೆ ಎಲ್ಲ ಮನುಷ್ಯರಲ್ಲಿ ಕೂಡ ಮನುಷ್ಯರಾಗಿ ಹುಟ್ಟಿ ಬಂದವರಲ್ಲಿ ಯೋಹಾನನಿಗಿಂತ ಮಿಗಿಲಾದವರು ಬೇರೆಯೊಬ್ಬರು ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಅಂಥವರಲ್ಲಿ ಮನುಷ್ಯನಿಂದ ಯಾಕೆ ದೀಕ್ಷಾ ಸ್ನಾನ ಪಡೀತಾರಂತ ನಾವು ಯೋಚಿಸಿದಾಗ ಯೇಸು ಸ್ವಾಮಿಯ ಸರಳತೆ, ದೈನ್ಯತೆ ಅಲ್ಲಿ ನಮಗೆ ಕಂಡು ಬರ್ತದೆ. ಈ ಒಂದು ದೇವರ ಸ್ವಭಾವದಿಂದ, ಗುಣದಿಂದ ನಾವು ಪ್ರೇರಿತರಾಗಬೇಕು. ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ಬಾರಿ ಇಂಥ ಒಂದು ಕಾಟ ಬರ್ತದೆ. ನಾನು ಯಾಕೆ ಇತರರಿಗೆ ಬಾಗಬೇಕು, ತಲೆ ಬಾಗಬೇಕು, ನಾನು ಯಾಕೆ ನಮಸ್ಕರಿಸಬೇಕು, ನಾನು ಯಾಕೆ ಚಿಕ್ಕವನಾಗಬೇಕು ಎಂಬ ಪ್ರಶ್ನೆ ನಮ್ಮ ನಿತ್ಯ ಜೀವನದಲ್ಲಿ ಬರ್ತದೆ. ಅಂಥ ಸಂದರ್ಭದಲ್ಲಿ ಈ ಒಂದು ಘಟನೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಂಡು ನಾವು ದೇವರನ್ನು ಸ್ಮರಿಸುತ್ತಾ ನಮ್ಮ ಜೀವನದಲ್ಲಿ ದೇವರ ಮುಂದೆ ಧೈರ್ಯರಾಗಲು ನಾವು ಕಲಿಯೋಣ. ಆಗ ದೇವರು ತನ್ನಿಂತಾನೇ ನಮ್ಮನ್ನು ಆಶೀರ್ವದಿಸಿ ಮೇಲಕ್ಕೆತ್ತುತ್ತಾರೆ ಎಂಬುದರಲ್ಲಿ ಸಂಶಯ ಇಲ್ಲ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಿಮ್ಮ ವಾಕ್ಯವನ್ನು ಸಾರಲು ಅವರು ತನ್ನನ್ನು ತಾನು ಅಣಿಮಾಡಿಕೊಂಡರು. ಯೋಹಾನನಿಂದ ದೀಕ್ಷಾ ಸ್ನಾನವನ್ನು ಪಡೆದರು ಮತ್ತು ತನ್ನ ದೀನತೆಯನ್ನು, ಸರಳತೆಯನ್ನು ತೋರಿಸಿಕೊಟ್ಟಾಗ ನೀವು ಅಶರೀರವಾಣಿಯಾಗಿ ಅಲ್ಲಿದ್ದಂತಹ ಎಲ್ಲರಿಗೆ ಕೂಡ ತೋರಿಸಿಕೊಟ್ಟಿರಿ. ಯೇಸು ಸ್ವಾಮಿ ನಿಮಗೆ ಮೆಚ್ಚುಗೆ ಪಾತ್ರ ನಿಮ್ಮ ಪುತ್ರರು ಅಂತ ಹೇಳಿಕೊಂಡು ನಾವು ಕೂಡ ನಮ್ಮ ಪಾಪಕ್ಕೆ ವಿಮುಖರಾಗಿ ಯೇಸು ಸ್ವಾಮಿಯ ಉದಾಹರಣೆಯನ್ನು ನಮ್ಮ ಕಣ್ಣ ಮುಂದೆ ಇಟ್ಟು ದೀನತೆಯಿಂದ, ಸಜ್ಜನಿಕೆಯಿಂದ, ಪ್ರಾಮಾಣಿಕತೆಯಿಂದ, ಸತ್ಯದಿಂದ, ನೀತಿಯಿಂದ ಜೀವಿಸಲು ಬೇಕಾದಂಥ ಆಶೀರ್ವಾದವನ್ನು ನಮಗೆ ದಯಪಾಲಿಸಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರ ಮೇಲೆ ನಿಮ್ಮ ಅನಂತ ಆಶೀರ್ವಾದವನ್ನು ಸುರಿಸಿರಿ. ಅವರಿಗೆ ಬೇಕಾದಂಥ ದೇಹದ ಆರೋಗ್ಯ ಹಾಗೂ ನೆಮ್ಮದಿ ಮನಸ್ಸಿನ ಮತ್ತು ತಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳನ್ನು ದಾಟಿ ಹೋಗಲು ಬೇಕಾದಂಥ ಶಕ್ತಿಯನ್ನು ನೀವು ಅವರಿಗೆ ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ, ಆಮೆನ್.